ವಿಧಾನ ಪರಿಷತ್ ಚುನಾವಣೆ ಕಾಂಗ್ರೆಸ್ ಪಕ್ಷ ಅತಿ ವೇಗವಾಗಿ ತನ್ನ ಕಾರ್ಯತಂತ್ರವನ್ನು ರೂಪಿಸ್ತಾ ಇದೆ. ಈಗ ಬೆಳಗಾವಿಯಲ್ಲಿ ತನ್ನ ಕಾರ್ಯಕರ್ತರ ಜೊತೆ ಸಮಾವೇಶ ಮಾಡಿದೆ. ಯಾವ ರೀತಿ ಇದರ ತನ್ನ ಕಾರ್ಯತಂತ್ರವನ್ನು ಈ ಕ್ಷೇತ್ರದಲ್ಲಿ ನಡೆದುಕೊಂಡು ಹೋಗಲಿದೆ ಅನ್ನೋದನ್ನು ನಾವು ಮಾಜಿ ಸಚಿವರಾದಂಥ MP ಪಾಟೀಲ್ ಸಾಹೇಬ್ ನಮ್ಮ ಜೊತೆ ಇದ್ದಾರೆ. ಯಾವ ರೀತಿ ಕಾರ್ಯಕ್ರಮ ಸರ್? ನಮಸ್ಕಾರ. ನಮಸ್ಕಾರ. ಈಗ ಶಿಕ್ಷಕ ಕ್ಷೇತ್ರದಿಂದ ಹಿರಿಯರಾದಂಥ ಪ್ರಕಾಶ್ ಹುಕ್ಕೇರಿ ಅವರು ಹಿರಿಯ ನಾಯಕರು, ಮಾಜಿ ಸಚಿವರು ಹಾಗೂ ಜಿಲ್ಲಾ ಪಂಚಾಯತ್ ಅಂತ ಲೋಕಸಭೆಗೆ ಅವರು ಕೆಲಸ ಮಾಡಿದ್ದಾರೆ, ಸಚಿವರಾಗಿ ಕೆಲಸ ಮಾಡಿದ್ದಾರೆ. ಮತ್ತು ಅವರು ಯಾವ್ಯಾವ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದಾರೆ, ಶಾಸಕರಾಗಲಿ, ಲೋಕಸಭಾ ಸಚಿವರಾಗಲಿ, ಜಿಲ್ಲಾ ಪಂಚಾಯತ್ ಭಾಳಷ್ಟು ಶ್ರದ್ಧೆಯಿಂದ ಇವತ್ತು ಆ ಮತಕ್ಷೇತ್ರದ ಜನರಿಗೆ ನ್ಯಾಯವನ್ನು ಒದಗಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಭಾಳ ಸಮರ್ಥವಾಗಿದ್ದಾರೆ. ಇಲ್ಲಿ ಕೂಡ ಭಾಳಷ್ಟು ಸಮಸ್ಯೆಗಳಿದ್ದಾವೆ. ಆ ಎಲ್ಲ ಸಮಸ್ಯೆಗಳಿಗೆ ಸ್ಪಂದನೆ ಮಾಡುವಂಥ ಒಂದು ಶಕ್ತಿ ಇದೆ. ಅವರು ಭಾಳ ಹಠವಾದಿಗಳಿದ್ದಾರೆ, ಛಲವಾದಿಗಳಿದ್ದಾರೆ. ಅವರು ತಮ್ಮ ಹಿಡಿದಂಥ ಕೆಲಸ ಅದನ್ನು ಗುರಿ ಮುಟ್ಟುವವರೆಗೆ ಅವರು ಬಿಡೋದಿಲ್ಲ. ಮತ್ತು ಹಗಲು ರಾತ್ರಿ ಒಂದು ದಿವಸ ಅದು ಸಣ್ಣ ಲೆವೆಲ್ ಕೆಲಸ ಇರಲಿ, ದೊಡ್ಡ ಲೆವೆಲ್ ಕೆಲಸ ಇರಲಿ, ಅವ್ರು ಮಾಡಿದ್ದನ್ನು ನಾನು ಕಣ್ಣಾರೆ ನೋಡಿದ್ದೀನಿ. ಹೀಗಾಗಿ ನಿಶ್ಚಿತವಾಗಿ ಅವ್ರನ್ನ ಈ ಶಿಕ್ಷಕರ ಮತಕ್ಷೇತ್ರ ಸಮಸ್ಯೆಗಳಿಗೆ ಪರಿಹಾರ ಮಾಡಿಕೊಡ್ತಾರೆ. ಅವರು ಭಾಳ ದೊಡ್ಡ ಅಂತರದಿಂದ ಸಾರಿಸಿ ಬರ್ತಾರೆ. ಅದೇ ರೀತಿ ಪದವೀಧರ ಮತಕ್ಷೇತ್ರದಿಂದ ನಮ್ಮ ಸುನೀಲ್ ಸಂಕ್ ಅವರು ಒಬ್ಬ ಸರಳ ಸಜ್ಜನ ಕಾರ್ಯಕರ್ತ ಕಾಂಗ್ರೆಸ್ ಪಕ್ಷದ್ದು. ಅವ್ರಿಗೂ ಕೂಡ ಭಾಳಷ್ಟು ಒಂದು ಜನರ ಜೊತೆ ಒಡನಾಟ ಮತ್ತು ಜನರ ಒಂದು ಪ್ರೀತಿ ವಿಶ್ವಾಸಕ್ಕೆ ಮತ್ತು ಅವ್ರ ಜೊತೆ ಹೊಂದ್ಕೊಂಡು ಬಾಂಧವ್ಯ ಹೊಂದ್ಕೊಂಡು ಕೆಲಸ ಮಾಡುವಂಥ ಶಕ್ತಿ ಇವರಿಗೆ. ಅವರು ಕೂಡ ಪದವೀಧರ ಮತಕ್ಷೇತ್ರದಿಂದ ಭಾಳ ದೊಡ್ಡ ಅಂತರದಿಂದ ಅವರು ಆಯ್ಕೆ ಆಗ್ತಾರೆ. ನಮ್ಮ ಕಾರ್ಯತಂತ್ರ ಅಂದರೆ ನಾವು ಎಲ್ಲರನ್ನೂ ಶಿಕ್ಷಕರಿಗೆ, ಪದವೀಧರಿಗೆ ಎಲ್ಲರಿಗೂ ಕೂಡ ಇವತ್ತು ಪ್ರಕಾಶ್ ಹುಕ್ಕೇರಿ ಅವರು, ಸುನೀಲ್ ಸಂಕ್ ಅವರು ಖುದ್ದಾಗಿ ಭೇಟಿಯಾಗಿ ಕೈ ಜೋಡಿಸಿ ವಿನಂತಿ ಮಾಡಿಕೊಂಡು ನಿನ್ನೆ ಸೇವೆಗೆ ಒಂದು ಅವಕಾಶ ಮಾಡಿಕೊಡಿ ಅಂತೇಳಿ ಕೇಳ್ಕೊಳ್ತಾ ಇದ್ದಾರೆ. ಮತ್ತು ನಮ್ಮನ್ನು ಆಯ್ಕೆ ಮಾಡಿದಾಗ ಮಾಡುವುದಂತ ನಿಶ್ಚಿತ ಮಾಟ ಸೇವೆಯನ್ನು ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ತಲುಪಿಸಿಕೊಳ್ಳುವಂಥ ಒಂದು ಶಕ್ತಿ ಮೀರಿ ಪ್ರಾಮಾಣಿಕವಾದ ಪ್ರಯತ್ನವನ್ನು ಮಾಡ್ಕೊಂತ ಇಬ್ಬರು ಅಭ್ಯರ್ಥಿಗಳು ಆ ಕೆಲಸ ಮಾಡ್ತಿದ್ದಾರೆ. ಜೊತೆಗೆ ಶಾಸಕರು, ಮಾಜಿ ಶಾಸಕರು, ಮಾಜಿ ಸಚಿವರು, ಎಲ್ಲ ನಾಯಕರು, ಸಂಘ ಸಂಸ್ಥೆಯ ಅಧ್ಯಕ್ಷರುಗಳು ಎಲ್ಲರೂ ಕೂಡ ಅವ್ರಿಗೆ ಸಹಕಾರವನ್ನು ಮಾಡ್ತಾ ಇದ್ದೀವಿ. ಭಾಳ ದೊಡ್ಡ ಅಂತರದಿಂದ ಅವರು ಚುನಾವಣೆಯಲ್ಲಿ ಇಬ್ಬರು ಕ್ಯಾಂಡಿಡೇಟ್ ಕಾಂಗ್ರೆಸ್ ಅಭ್ಯರ್ಥಿಗಳು ಗೆಲ್ತಾರೆ. ನೀವು ಪ್ರಚಾರ ಸಮಿತಿ ಅಧ್ಯಕ್ಷರಿದ್ದೀರಿ. ಈಗ ಸಂಘಟನೆಯಲ್ಲಿ ಕಾಂಗ್ರೆಸ್ ಪಕ್ಷ ಸಂಘಟನೆಯಲ್ಲಿ ಭಿನ್ನ ಮತವನ್ನು ಕೊಡ್ತಾರೆ. ಈಗ ಯಾವ ರೀತಿ ಒಕ್ಕಟ್ಟು ಯಾವ ಭಿನ್ನ ಮತ ಇದೆ ಸರ್? ಎಲ್ಲರೂ ನಾಯಕರಲ್ಲಿ ಒಕ್ಕಟ್ಟು. ಯಾವ ನಾಯಕರು ಲಾಸ್ಟ್ ಟೈಮ್ ವಿಧಾನ ಪರಿಷತ್ ಚುನಾವಣೆಯಲ್ಲೂ ಕೂಡ ಜನ ನೋಡ್ತಾರೆ. ಈಗಾಗಲೇ ಕೆಲವೊಂದು ಕಡೆ ಮತಗಳು ವಿಭಜನೆ ಆಗುವಂಥ ನೋಡಿ. ವಿಧಾನ ಪರಿಷತ್ ಚುನಾವಣೆಯಲ್ಲಿ ತುಂಬ ನಮ್ಮ ಅಂಬೇಡ್ಕರ್ ಅವರ ಚಂದ್ರರಾಜ್ ಒಟ್ಟಿಗೆ ಆರಿಸ್ಬಿಟ್ಟಿದಾರಲ್ಲ. ಫಸ್ಟ್ ಅವರೇ ಆರಿಸ್ಬಿಡ್ತಾರೆ. ಹೈಯೆಸ್ಟ್ ಮತ ಸಿಗ್ತಾರೆ. ಈ ಸಲ ತಮ್ಮ ಕಾರ್ಯತಂತ್ರ ಯಾವ ರೀತಿ ಹೇಳಿದ್ರಲ್ಲ, ಅದೇ ನಮ್ಮ ಏನು ಮತದಾರರಿದ್ದಾರೆ, ಶಿಕ್ಷಕರಿರ್ಬೋದು, ಪದವೀಧರರು, ಅವರಿಗೆ ಆಗಿ ಅವ್ರನ್ನ ಮನವೊಲಿಸುವಂಥದ್ದು, ಅವ್ರಿಗೆ ಭರವಸೆಯನ್ನು ಕೊಡುವಂಥದ್ದು. ನಾವು ಹಗಲು ರಾತ್ರಿ ನಿಮ್ಮ ಸಲುವಾಗಿ ನಾವು ನಿಮ್ಮ ಸಮಸ್ಯೆಗಳಿಗೆ ಪರಿಹರಿಸಲು ಪ್ರಯತ್ನ ಮಾಡ್ತಿರುವಂಥದ್ದು. ಪಕ್ಷದ ಶಾಸಕರು, ಮಾಜಿ ಶಾಸಕರು, ಸಂಘ ಸಂಸ್ಥೆಗಳು ಎಲ್ಲರೂ ಕೂಡ ಅವ್ರಿಗೆ ಶಕ್ತಿಯನ್ನು